ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನೀಡಲಾಗುವ ಪಾ.ಗೋ ಪ್ರಶಸ್ತಿ ಪ್ರದಾನ ಸಮಾರಂಭವು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು. ಹಿರಿಯ ವರದಿಗಾರರಾದ ವಿಜಯ್ ಕೋಟ್ಯಾನ್ ಪಡು ಮತ್ತು ಬೊಳ್ಳಜಿರ ಬಿ ಅಯ್ಯಪ್ಪರವರಿಗೆ ಪಾ.ಗೋ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಕರ್ತರಿಗೆ ಕೊಡಮಾಡುವ ಪಾ.ಗೋ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಹಿರಿಯ ವರದಿಗಾರ ವಿಜಯ್ ಕೋಟ್ಯಾನ್ ಪಡು ಮತ್ತು ಕಾವೇರಿ ಟೈಮ್ಸ್ನ ಬೊಳ್ಳಜಿರ ಬಿ ಅಯ್ಯಪ್ಪ ಅವರಿಗೆ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ಕೆ.ಬಿ. ರಾಜೇಂದ್ರ ಅವರು ಪ್ರಶಸ್ತಿ ಪಡೆದ ಇಬ್ಬರು ಪತ್ರಕರ್ತರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಪತ್ರಕರ್ತರು ವರದಿಗಳನ್ನು ವಸ್ತುನಿಷ್ಠವಾಗಿ ಮತ್ತು ಪರಾಮರ್ಶಿಸಿ ವರದಿಗಳನ್ನು ನೀಡುವುದು ಒಳಿತು ಎಂದು ಹೇಳಿದರು. ಇವತ್ತಿನ ಇಬ್ಬರು ಪ್ರಶಸ್ತಿ ವಿಜೇತರಿದ್ದಾರೆ. ವಿಜಯ್ ಕೋಟ್ಯಾನ್ ಪಡು, ಬೊಳ್ಳಜಿರ ಬಿ ಅಯ್ಯಪ್ಪ ಇವರ ಇಬ್ಬರಿಗೂ ಕೂಡ ಗಣ್ಯ ಪ್ರಶಸ್ತಿಯನ್ನು ತೆಗೆದುಕೊಂಡಿರೋದಕ್ಕೆ ಅಭಿನಂದನೆಗಳು. ಪೇಪರಲ್ಲಿ ಬರೋದು, ನ್ಯೂಸಲ್ಲಿ ಬರೋದು ಎಲ್ಲವನ್ನೂ ಸತ್ಯ ಎನ್ನುವಂಥ ಜನ ಇನ್ನೂ ಭಾಳಷ್ಟು ಜನ ಇರ್ತಾರೆ. ಅವರ ನಂಬಿಕೆಗೆ ಇದರೊಳಗಡೆ ಆಗದೇ ಇರೋ ಹಾಗೆ ವಸ್ತುನಿಷ್ಠ ವರದಿಯನ್ನು ಮಾಡೋದು ಭಾಳ ಚಾಲೆಂಜಿಂಗ್ ಇದೆ. ಐ ಆಮ್ ಶೋರ್ ಇವತ್ತು ಇಬ್ಬರು ಪ್ರಶಸ್ತಿ ತೊಗೊಂಡಿರೋರು ಕೂಡ ಆ ವಿಷಯದೊಳಗಡೆ ಹೆಚ್ಚಿನ ರೀತಿ ಅದನ್ನು ಮಾಡಿ ಅವರು ಅರ್ಹರನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಅನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಬಿಎಂ ಲಕ್ಷ್ಮೀ ಪ್ರಸಾದ್ ಅವರು ಮಾತನಾಡಿ ಪ್ರಶಸ್ತಿ ಪಡೆದ ಪತ್ರಕರ್ತರಿಗೆ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಮತ್ತು ಪತ್ರಿಕೆ ಹಾಗೂ ಮಾಧ್ಯಮದವರ ಜೊತೆ ಉತ್ತಮ ಬಾಂಧವ್ಯ ಇದೆ ಎಂದು ಹೇಳಿದರು. ಇವತ್ತಿನ ಈ ಪಾ.ಗೋ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ವಿಜಯ್ ಕೋಟ್ಯಾನ್ ಮತ್ತು ಬೊಳ್ಳಜಿರ ಬಿ ಅಯ್ಯಪ್ಪ. ನಮ್ಮದು ಪೊಲೀಸ್ ಮತ್ತು ಪತ್ರಿಕಾ ಮತ್ತು ಮಾಧ್ಯಮ ಎಲ್ಲ ಮೀಡಿಯಾ ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ಸ್ ಏನಿದೆ ಅದು ಬಹಳ ಒಳ್ಳೆಯದಾಗಿ ನಡೀತಾ ಇದೆ. ಅದು ನೋಡಲಿಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಒಂದೊಂದ್ಸಲ ನಮಗೆ ಎಷ್ಟೊಂದು ಜನ ಪ್ರೊಬೇಷನರ್ IPS ಆಫೀಸರ್ಸ್ ಇಲ್ಲಾಂದರೆ DYSP ಆಫೀಸರ್ಸ್ ಬರ್ತಾ ಇರ್ತಾರೆ. ಸೊ ಅವರೆಲ್ಲ ಬಂದಾಗ ನಮಗೆ ಫಸ್ಟ್ ಕೇಳೋದು ಮೀಡಿಯಾ ಅವ್ರ ಜೊತೆ ನಮ್ದು ಇಂಟ್ರ್ಯಾಕ್ಷನ್ ಹೇಗೆ ಇರಬೇಕು ಅಂತ. ಸೊ ನಾನು ಎಲ್ಲರಿಗೂ ಹೇಳ್ತೀನಿ, ದಕ್ಷಿಣ ಕನ್ನಡನಲ್ಲಿ ಪೊಲೀಸ್ ಮತ್ತು ಮೀಡಿಯಾ ಅವ್ರ ಜೊತೆ ಹೇಗೆ ಇಂಟ್ರ್ಯಾಕ್ಷನ್ ಇದೆ ಅದು ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ ಥರ ಇದೆ. ಅದು ಇಂಟ್ರಾಕ್ಷನ್ ಯಾವತ್ತೂ ಕೂಡ ರೆಸ್ಪೆಕ್ಟ್ಫುಲ್ ಆಗಿ ಇರಬೇಕು. ಇದೇ ವೇಳೆ ಮಾತನಾಡಿದ ಮಂಗಳೂರು ಡಿಸಿಪಿ ವಿನಯ್ ಎ ಗಾಂವ್ಕರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನ ಪತ್ರಕರ್ತರು ಅನೇಕ ಪ್ರಕರಣಗಳಲ್ಲಿ ಅವರಿಗೆ ಬಂದ ಮಾಹಿತಿಯನ್ನ ನಮಗೆ ನೀಡುತ್ತಾರೆ. ಎರಡನೇದಾಗಿ ಪತ್ರಕರ್ತರು ನಮ್ಮಿಂದ ಮಾಹಿತಿಯನ್ನ ಪಡೆದುಕೊಳ್ಳುತ್ತಾರೆ. ನಮ್ಮಿಂದ ಬಂದ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ತಲುಪಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಹೇಳಿದರು. ಸಾಮಾನ್ಯವಾಗಿ ಹೆಚ್ಚಿನ ಪತ್ರಕರ್ತರು ನಮ್ಮ ಅನೇಕ ಪ್ರಕರಣಗಳಲ್ಲಿ ಅವರೇ ಮಾಹಿತಿಗಳನ್ನು ನೀಡ್ತಾರೆ. ಅವರಿಗೆ ಪ್ರಥಮವಾಗಿ ಬಂದಿರ್ತದೆ, ಅದನ್ನು ತಕ್ಷಣ ನಮಗೆ ನೀಡಿ ಅದನ್ನು ನಾವು ಯಾವ ರೀತಿ ಕ್ರಮ ತೆಗೆದುಕೊಳ್ಬೋದು ಅನ್ನೋದನ್ನು ಅವಕಾಶ ಮಾಡಿಕೊಡ್ತಾರೆ. ಇನ್ನೊಂದು ನಮ್ಮಿಂದ ಮಾಹಿತಿ ತೆಗಿತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಕರಣಗಳಾದಾಗ ಯಾವುದೇ ಬೇರೆ ವ್ಯಕ್ತಿಗಳಿಗೆ ಅಷ್ಟೊಂದು ಅದರ ಬಗ್ಗೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಪತ್ರಕರ್ತರು, ಮಾಧ್ಯಮದವರು ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಶೀಘ್ರವಾಗಿ ನಮ್ಮಿಂದ ಮಾಹಿತಿಯನ್ನು ಪಡೀಲಿಕ್ಕೆ ಪ್ರಯತ್ನಿಸ್ತಾರೆ. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರಿಗೆ ತಿಳಿಸ್ಬೇಕಂತೇಳಿ. ಅದರ ಜೊತೆಯಲ್ಲಿ ನಮ್ಮಿಂದ ಪಡೆದಂಥ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ಅದರಲ್ಲಿಯೂ ಪತ್ರಿಕಾ ಮಾಧ್ಯಮದವರು ಅತ್ಯಂತ ನಿರ್ದಿಷ್ಟವಾಗಿ, ಅಂದರೆ ನಾವು ಯಾವ ರೀತಿಯ ಒಂದು ಪ್ರಕರಣವನ್ನು ದಾಖಲಿಸಿದ್ದೇವೆ ಅಥವಾ ತನಿಖೆ ಮಾಡ್ತೇವೆ ಅದನ್ನು ಬಿಟ್ಟು ಮತ್ತೆ ಯಾವುದೇ ರೀತಿಯ ವಿಷಯಗಳನ್ನು ಬರೆಯದೆ ಪತ್ರಕರ್ತರು ಮಾಡೋದನ್ನು ನಾವು ನೋಡ್ತೇವೆ. ಇದೇ ವೇಳೆ ಪ್ರಶಸ್ತಿ ಪಡೆದ ವಿಜಯ್ ಕೋಟ್ಯಾನ್ ಪಡು ಮತ್ತು ಬೊಳ್ಳಜಿರ ಬಿ ಅಯ್ಯಪ್ಪ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ತುಂಬ ಖುಷಿ ಆಗ್ತಾ ಇದೆ. ಬಹುಶಃ ನಾನು ಪಟ್ಟ ಶ್ರಮ ಸಾರ್ಥಕತೆ ಈ ಪ್ರಶಸ್ತಿ ಮೂಲಕ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇವತ್ತು ನಾನು ಈ ಪ್ರಶಸ್ತಿ ಪಡೆಯಬೇಕಾದ್ರೆ ಮುಖ್ಯ ಕಾರಣಕರ್ತರು ನನ್ನ ಕುಟುಂಬ ಮತ್ತು ನನ್ನ ವಿಕಾ ಕುಟುಂಬ. ಆಯಿತು. 2018ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಪ್ರಕೃತಿ ವಿಕೋಪದಿಂದ ಏನೆಲ್ಲ ತೊಂದರೆಗಳಾಯಿತು ಅದ್ರ ಬಗ್ಗೆ ತುಂಬ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ವು. ಅದರಲ್ಲಿ ಬಾಲಾಜಿ ಅನ್ನೋರು ಸಹ ಒಂದು ತುಂಬ ಇನಿಷಿಯೇಟಿವ್ ತಗೊಂಡು ಅಲ್ಲಿ ಏನು ಮಹಿಳೆಯರಿಗೆ ಏನೆಲ್ಲ ಆಗಬೇಕು, ಎಲ್ಲರೂ ಬರೀ ಆಗಿಂದು ಬಟ್ಟೆಗಳನ್ನ ಕೊಡೋದು ಅಂಥ ವ್ಯವಸ್ಥೆಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಆದರೆ ಅವರು ಕೆಲವರು ಸ್ನೇಹಿತರ ಬಳಗ ಸೇರಿಕೊಂಡು ಅಲ್ಲಿನ ಮಹಿಳೆಯರಿಗೆ ಒಂದು ಮುಂದಿನ ದಿನಗಳಿಗೆ ಏನಾಗಬೇಕು, ಅಂದರೆ ಲೈಫ್ ಲಾಂಗ್ ಅವ್ರು ಸೆಟ್ಲ್ ಆಗಿರ್ಬೇಕಾದ್ರೆ ಏನಾಗಬೇಕು ಅಂಥದಕ್ಕೆ ಒಂದು ಇಂಡಸ್ಟ್ರಿ ಥರನೇ ಮಾಡಿಕೊಟ್ರು. ಒಂದು ಬಟ್ಟೆ ಹೊಲಿಯುವಂತಹ ಮಿಷಿನ್ಗಳನ್ನ ಹಾಕಿ
ಮತ್ತು ಮಸಾಲೆ ಪದಾರ್ಥಗಳನ್ನ ಮಾಡಿ ಇಡೀ ರಾಜ್ಯ ವೈಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅಂಥದ್ದನ್ನ ಗುರುತಿಸಿ ನಾನೊಂದು ಬರೆದಾಗ ಅದನ್ನು ನನ್ನ ಬರಹನ ಗುರುತಿಸಿ ನನಗೆ ಇವತ್ತು ಈ ಪ್ರಶಸ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನೀಡ್ತಾ ಇದ್ದಾರೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ್ ಇಂದಾಚಿ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.